ಕ್ರಿಸ್ತ ನಾಮದಲ್ಲಿ ನಿಮಗೆ ವಂದಿಸ್ತೇನೆ. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳಲು ನಿಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ಈ ಒಂದು ಸಮಯದಲ್ಲಿ ಪ್ರಪಂಚ ದೇಶಗಳ ಒಂದು ಭವಿಷ್ಯತ್ತನ್ನು ನೋಡುವಾಗ ತುಂಬಾ ಭಯದಲ್ಲಿ ಪ್ರಪಂಚ ದೇಶದ ಜನರಿದ್ದಾರೆ. ಅವರು ಒಂದು ಕೆಲಸಗಳನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಏಕಂತ ಹೇಳಿದ್ರೆ ಒಂದು ಕರೋನಾ ವೈರಸ್ದಿಂದ ಪ್ರಪಂಚ ದೇಶಗಳು ಅತಲಾಕುತಲ ಆಗುತ್ತಿರುವಂತದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಪಂಚ ದೇಶಗಳಲ್ಲಿರುವಂತಹ ಅನೇಕ ಜನರು ಅವರವನ್ನ ಕೆಲಸ ಕಾರ್ಯಗಳನ್ನ ಕಳ್ಕೊಳ್ತಿರುವಂತದ್ದನ್ನ ನಾವು ನೋಡುತ್ತಾ ಇದ್ದೇವೆ. ಈ ಕರೋನಾ ಒಂದು ವೈರಸ್ ದಿಂದ ಅನೇಕ ಜನರು ಅವರ ಒಂದು ಭವಿಷ್ಯವನ್ನ ಹಾಳು ಮಾಡುವಂತ ಪರಿಸ್ಥಿತಿಗಳನ್ನು ನೋಡುತ್ತೇವೆ. ಅನೇಕ ಜನರು ತಿನ್ನಕ್ಕೆ ಊಟ ಇಲ್ಲದೆ ಕಷ್ಟಪಡುವಂತ ವಿಷಯಗಳನ್ನ ನಾವು ನೋಡುತ್ತಾ ಇದ್ದೇವೆ. ಅನೇಕ ಜನರು ಅವರು ಇರುವಂತ ಒಂದು ಪರಿಸ್ಥಿತಿಗಳು ತುಂಬಾ ಕಠಿಣವಾಗಿರುವಂತದ್ದನ್ನ ನಾವು ನೋಡುತ್ತಾ ಇದ್ದೇವೆ. ಇಂಥ ಒಂದು ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿ ಒಬ್ಬ ದೇವರ ಮಗನಾಗಿರುವಂತ ನಾನು ಯೋಚನೆ ಮಾಡಿ ನಾನು ಪ್ರಾರ್ಥನೆ ಮಾಡುತ್ತಿರುವಾಗ ದೇವರು ನನ್ನ ಗಮನಕ್ಕೆ ತಂದಿದ್ದೊಂದು ವಿಷಯ ಏನಂತ ಹೇಳಿದ್ರೆ, ಒಂದು ಸೆರೆಮನೆಯಲ್ಲಿ ಯೋಸೇಫನು ಇದ್ದನು. ಈ ಒಂದು ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಾದರೆ ಈ ಸಂದೇಶದ ಒಂದು ಅಂಶವೇನಂತ ಹೇಳಿದ್ರೆ, ಲಾಕ್ ಡೌನ್ ಅಲ್ಲಿ ಯೋಸೇಫನು ಎಂಬುದಾಗಿ. ಪ್ರಿಯ ದೇವರ ಮಗುವೆ, ಈ ಒಂದು ಸಮಯದಲ್ಲಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ತಿರೋದು. ನಾನು ಯಾಕೆ ಲಾಕ್ ಡೌನ್ ಅಲ್ಲಿ ಯೋಸೇಫನು ಎಂಬುದಾಗಿ ಈ ಒಂದು ಸಂದೇಶಕ್ಕೆ ಹೆಸರಿಟ್ಟಿದ್ದೀನಿ ಎಂಬುದಾಗಿ ಹೇಳುವುದಾದ್ರೆ, ಒಂದು ತಪ್ಪು ಕೆಲಸವನ್ನು ಮಾಡಿ ಒಂದು ಗವರ್ಮೆಂಟ್ ನಿರ್ಮಿಸಿದಂತ ಒಂದು ಜೈಲುಗಳಲ್ಲಿ ಜೈಲು ಬಿಲ್ಡಿಂಗ್ಗಳಲ್ಲಿ ವಾಸ ಮಾಡುವುದಾದ್ರೆ ಅವನು ಜೈಲಲ್ಲಿದ್ದಾನೆ ಎಂಬುದಾಗಿ ಹೇಳ್ತಿರುವಂಥದ್ದು. ಈ ವೈರಸ್ ಇಂದಾಗ ಯಾವ ತಪ್ಪು ಮಾಡದೆ ನಮ್ಮ ಬಿಲ್ಡಿಂಗ್ಗಳಲ್ಲಿ ನಾವೇ ಒಂದು ಸೆರೆಮನೆಯಲ್ಲಿ ಇದ್ದಾಗಿ ಇರುವುದರಿಂದ ಇದನ್ನ ಲಾಕ್ಡೌನ್ ಎಂಬುದಾಗಿ ಕರೀತಾ ಇದ್ದೇವೆ. ಅದಕ್ಕಾಗಿ ಈ ಒಂದು ಕಠಿಣ ಯಾವುದೇ ಒಂದು ತಪ್ಪವನ್ನು ಮಾಡದೆ ದೇವರು ಮೆಚ್ಚುವ ಹಾಗೆ ಜೀವಿಸಿದಂತ ಯೋಸೇಫನು ಕೂಡ ಅವನು ಸೆರೆಮನೆಯಲ್ಲಿ ಇದ್ದನು. ಅದೇ ಒಂದು ವಾಕ್ಯವು ಈ ಒಂದು ಸಮಯದಲ್ಲಿ ನಾವು ಧ್ಯಾನ ಮಾಡುವ. ವಿಶೇಷವಾಗಿ ಒಂದು ಆದಿಕಾಂಡವು 29ನೇ ಅಧ್ಯಾಯ 20ನೇ ವಚನದಿಂದ 41ನೇ ಅಧ್ಯಾಯ 14 ವಚನಗಳ ಮಧ್ಯದಲ್ಲಿ ಯೋಸೇಫನು ಸೆರೆಮನೆಯಲ್ಲಿ ಇದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಮಾಡ್ತೇವೆ. ಯೋಸೇಫನು ಸೆರೆಮನೆಗೆ ಹೇಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ, ಅವನೇನು ತಪ್ಪವನ್ನು ಮಾಡಿ ಅಲ್ಲ, ಯಾರಾದ್ರೂ ಸಾಯಿಸಿಬಿಟ್ಟು ಅಲ್ಲ, ಇಲ್ಲ ಅಂತ ಹೇಳಿದ್ರೆ ಕೇವಲ ಅವನು ಸೆರೆಮನೆಯಲ್ಲಿ ಹೋಗಿದ್ದು ದೇವರಿಗೋಸ್ಕರವಾಗಿ ನಿಂತ್ಕೊಳ್ಳೋದ್ರಿಂದನೇ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ದೇವರಿಗೆ ವಿರೋಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದಾಗಿ ಪೋತಿಫರನ ಹೆಂಡತಿಗೆ ಯೋಸೇಫನು ಹೇಳುತ್ತಾನೆ. ಆ ಒಂದು ಕಾರಣದಿಂದನೇ ಒಂದು ತಪ್ಪಾದ ಒಂದು ಅಪವಾದನೆಯಿಂದನೇ ಯೋಸೇಫನು ಸೆರೆಮನೆಯಲ್ಲಿ ಬರುತ್ತಾನೆ. ವಿಶೇಷವಾಗಿ ಈ ಒಂದು ಸೆರೆಮನೆಯಲ್ಲಿ ಇರುವಾಗ ಯೋಸೇಫನ ಒಂದು ಜೀವಿತ ಕುರಿತು ನಾವು ಆ ಒಂದು ಸಂದರ್ಭವನ್ನ, ಆ ಸೆರೆಮನೆಯಿರುವಂತ ಕಾಲಗಳನ್ನ ಮಾತ್ರ ಈ ಒಂದು ಸಮಯದಲ್ಲಿ ನಾವು ಧ್ಯಾನ ಮಾಡುವ. ಮೊದಲನೇದಾಗಿ ಆದಿಕಾಂಡವು 29ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡುವುದಾದ್ರೆ, ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯಿಟ್ಟು ಅವನಿಗೆ ಸೆರೆಯ ಯಜಮಾನನ ಬಳಿಗೆ ದಯೆ ದೊರಕುವಂತೆ ಮಾಡಿದನು. ಸೆರೆಮನೆ ಯಜಮಾನನು ಸೆರೆಯದಲ್ಲಿದ್ದವರೆಲ್ಲರನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ನಾವಿಲ್ಲಿ ನೋಡೋದಾದರೆ, ಮೊದಲನೇದಾಗಿ ಯೋಸೇಫನಿಗೆ ಸೆರೆಮನೆಯಲ್ಲಿ ಇರುವಾಗ ದೇವರು ಜೊತೆಗಾರನಾಗಿದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಪ್ರಿಯ ದೇವರ ಮಗುವೆ, ನೀನು ಎಂಥ ಒಂದು ಪರಿಸ್ಥಿತಿಯಲ್ಲಿ ಇದೀ ಎಂಬುದಾಗಿ ಮಾತನಾಡುತ್ತಿರುವಂತ ನನಗೆ ಗೊತ್ತಿಲ್ಲದೆ ಹೋಗಿರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿನ್ನ ಸುತ್ತಮುತ್ತ ಜನರಿಗೂ ನೀನಿರುವಂತಹ ಒಂದು ಪರಿಸ್ಥಿತಿ ಗೊತ್ತಿಲ್ಲದೆ ಆಗಿರ್ಬೋದು. ಆದರೆ ಈ ಒಂದು ಸಮಯದಲ್ಲಿ ದೇವಾದಿ ದೇವನು ನಿನ್ನೊಟ್ಟಿಗೆ ಇದ್ದಾನೆ ಎಂಬ ಸಂಗತಿಯನ್ನ ನೀನು ಮರೆಕೊಡುದು. ಯಾವಾಗಲೂ ನೀನಂತ ಹೇಳಿದ್ರೆ ನಿನ್ನನ್ನು ಬಿಡುವುದಿಲ್ಲ, ಇಸ್ರಾಯೇಲನ್ನು ಕಾಯುವವನು ಕುಣುಕುವುದಿಲ್ಲ, ತೂಗುಡಿಸುವುದಿಲ್ಲ ಎಂಬುದಾಗಿ ಸತ್ಯವೇದವನ್ನು ನೋಡ್ತೇವೆ.
ನಿನ್ನನ್ನು ನನ್ನನ್ನು ಕಾಯುವಂತ ದೇವಾದ ದೇವರು ನಮ್ಮನ್ನು ಕೈ ಬಿಟ್ಟೇ ಇಲ್ಲ. ನೀವು ಅನ್ಕೋತಿರ್ಬೋದು ಏನಂತ ಹೇಳಿದ್ರೆ, ಈ ಒಂದು ಕರೋನಾ ವ್ಯಾಧಿಯಿಂದ ಒಂದು ಕೆಲಸಗಳಿಲ್ಲ, ಒಂದು ಕಷ್ಟದಲ್ಲಿ ನಾನು ಹೋಗ್ತಾ ಇದ್ದೀನಿ ಎಂಬುದಾಗಿ ನೀನು ಬಯಸ್ತಿರ್ಬೋದು. ನೀನು ಕೇಳ್ತಿರ್ಬೋದು, ದೇವ್ರೆ ನೀನು ನನ್ನ ಜೊತೆಗೆ ಇರೋದಾದ್ರೆ ಈ ಒಂದು ಕಷ್ಟ ಯಾಕೆ ಎಂಬುದಾಗಿ ನೀನು ದೇವರನ್ನ ಕೇಳ್ಬೋದು. ಆದ್ರೆ ದೇವರು ನಿನಗೆ ಹೇಳುತ್ತಿರಂತ ವಿಷಯ ಏನಂತ ಹೇಳಿದ್ರೆ, ಈ ಕರೋನಾ ಒಂದು ಪರಿಸ್ಥಿತಿಯಲ್ಲಿ ಕೂಡ, ಕರೋನಾ ವೈರಸ್ ಪ್ರಪಂಚ ದೇಶಗಳನ್ನ ಭಯದಿಂದ ಅಲ್ಲಾಡಿಸ್ತಿರುವಾಗ ಕೂಡ ದೇವರು ನಿನ್ ಜೊತೆಗೆ ಇದ್ದಾನೆ ಅಂತ ಹೇಳಿದ್ರೆ, ನಿನಗೆ ಬೇಕಾಗಿರೋದು ಒಂದೇ ಒಂದು ವಿಷಯ ಏನಂತ ಹೇಳಿದ್ರೆ, ಆ ದೇವರು ನಿನ್ ಜೊತೆಗೆ ಇರೋದ್ರಿಂದನೇ ಆ ಒಂದು ವೈರಸ್ ನಿನಗೆ ಬಂದಿಲ್ಲ. ವಾಟ್ಸಪ್ ಅಲ್ಲಿ ನನಗೆ ಒಂದು ಮೆಸೇಜ್ ಮಾಡಿದ್ರು ಒಬ್ಬರು, ಈ ಕೊರೋನಾ ಬಾಧಿತರಿಂದ ತುಂಬಾ ಜನ ನಾಶವಾಗ್ತಾ ಇದ್ದಾರೆ, ಅಷ್ಟೇ ನೀವು ಹುಷಾರಾಗಿರ್ರಿ ಎಂಬುದಾಗಿ ನನಗೆ ಒಂದು ಮೆಸೇಜ್ ಮಾಡಿದ್ರು. ಅದಕ್ಕಾಗಿ ನಾನು ಈ ರೀತಿ ಅವರಿಗೆ ರಿಪ್ಲೈ ಮಾಡಿದೆ. ಏನಂತ ಹೇಳಿದ್ರೆ, ನನ್ನ ಒಂದು ಜೀವಿತದ ಗುರಿ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂತ ಹೇಳಿದ್ರೆ, ಒಂದು ವೇಳೆ ಕರೋನಾ ನನ್ನನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ, ಒಂದು ವೇಳೆ ಅದನ್ನ ಮೀರಿ ಬಂದು ನನಗೆ ಮುಟ್ಟಿದೆ ಅಂತ ಹೇಳಿದ್ರೆ, ಆ ಒಂದು ಕೊರೋನಾ ವೈರಸ್ ಅನ್ನ ಪರಲೋಕ ರಾಜ್ಯಕ್ಕೆ ಹೋಗಕ್ಕೆ ಒಂದು ವೆಹಿಕಲ್ ಆಗಿ, ಒಂದು ಪ್ರಯಾಣ ಮಾಡೋದಕ್ಕೆ ಒಂದು ವಾಹನವಾಗಿ ಮಾರ್ಪಡಿಸಿಕೊಂಡು ನಾನು ಪರಲೋಕ ರಾಜ್ಯ ಹೋಗಿ ಸೇರ್ತೇನೆ ಎಂಬುದಾಗಿ ನಾನು ಅವ್ರಿಗೆ ಹೇಳಿದೆ. ನಾನು ವಿಷಯ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀನು ಸೆರೆಮನೆಯಲ್ಲಿದ್ರು ಇಲ್ಲ ಅಂತ ಹೇಳಿದ್ರೆ, ನಿನ್ನ ಕುಟುಂಬದಲ್ಲಿ ನೀನಿದ್ರು, ಹೊರಗಡೆ ಹೋಗದಾಗಿದ್ರು ದೇವರು ನಿನ್ನೊಟ್ಟಿಗೆ ಇದ್ದಾನೆ ಎಂಬ ಸಂಗತಿ ನೀನು ಮರೆಕೂಡದು. ಯಾವಾಗ್ಲೂ ನಾವು ಮಾಡತಂತ ವಿಷಯ ಏನಂತ ಹೇಳಿದ್ರೆ, ದೇವರು ನಮ್ಮ ಸಂಗಟ ಇದ್ದಾನೆ, ನನ್ನ ಜೊತೆಯಲ್ಲಿ ಇದ್ದಾನೆ ಅನ್ನೋ ಸಂಗತಿ ನಾವು ಮರೆತು ಬಿಟ್ಟು, ನಮಗೆ ಯಾವುದು ಕಷ್ಟವನ್ನು ಅನುಭವಿಸ್ತಾ ಇತ್ತು, ನಮ್ಗೆ ಯಾವ ಕಷ್ಟವನ್ನು ಆಗ್ತಾ ಇದೆಯೋ ಅದನ್ನ ನಾವು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಒಂದು ಉದಾಹರಣೆಗೆ ನಾವು ನೋಡೋದಾದ್ರೆ, ಇಸ್ರಾಯೇಲರ ಜನರು ಐಗುಪ್ತ ದೇಶದಿಂದ ಕಾನಾನು ದೇಶಕ್ಕೆ ಹೊರಡುವ ಒಂದು ದಾರಿಯಲ್ಲಿ ಅರಣ್ಯದಲ್ಲಿ ದೇವರು ಅವರ ಜೊತೆಗೆ ಇದ್ದಾನೆ ಅನ್ನೋ ಒಂದು ಸಂತೋಷಕ್ಕಿಂತ, ಅಯ್ಯೋ ನಮಗೆ ಮಾಂಸವಿಲ್ಲ, ಅಯ್ಯೋ ನಮಗೆ ತರಕಾರಿಗಳಲ್ಲ, ಅಯ್ಯೋ ನಮಗೆ ನೀರಿಲ್ಲ, ಅವ್ರಿಗೆ ಯಾವ ಕಾರ್ಯ ಅವ್ರಿಗೆ ಸೌಕರ್ಯವಾಗಿ ಯಾವುದಿಲ್ಲದೋ ಅದನ್ನ ನೋಡನೆ ಅವರು ಗೋಳಾಡುವಂಥದ್ದನ್ನು ನಾವು ನೋಡ್ತೇವೆ. ಪ್ರಿಯ ದೇವರ ಮಗುವೆ, ದೇವರ ಪ್ರಸನ್ನತೆಯಲ್ಲಿ ನೀನಿದೆಯಾ? ದೇವರು ನಿನ್ನ ಜೊತೆಗೆ ಇರೋದ್ರಿಂದನೇ ನೀನು ಸುರಕ್ಷಿತವಾಗಿ ಇದೆ ಎಂಬುದಾಗಿ ನೀನು ಗುರುತಿಸಬೇಕು. ದೇವರ ವಾಕ್ಯವನ್ನು ಈ ರೀತಿ ನೋಡ್ತೇವೆ, ಯೆಹೋವನ ಪಟ್ಟಣವನ್ನು ಕಾಯದಿದ್ರೆ ಕಾಯುವವನ ಪ್ರಯಾಸ ವ್ಯರ್ಥವೋ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಪ್ರಿಯ ಮಗುವೆ, ನಾನು ನಿನಗೆ ಹೇಳ್ತಂತ ವಿಷಯ ಏನಂತ ಹೇಳಿದ್ರೆ, ಯೆಹೋವನು ಯೇಸು ಕ್ರಿಸ್ತನು ನಿನ್ನ ಕಾಯದಿದ್ದರೆ ನೀನು ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಇದ್ರು, ನೀನು ಎಷ್ಟೇ ಮಾಸ್ಕ್ಗಳು ಹಾಕಿದ್ರು, ಎಂತ ಡಾಕ್ಟರ್ ಹಾಕೊಳ್ಳುವಂತ ಡ್ರೆಸ್ಗಳು ಹಾಕನೆ ನೀನು ಬೀದಿಯಲ್ಲಿ ಓಡಾಡಿದ್ರು, ಅದು ನಿನ್ನನ್ನ ತಟ್ಟದೆ, ಆ ಒಂದು ಕೊರೋನಾ ವೈರಸ್ ನಿನಗೆ ಬರದೆ ನಿಲ್ಲಿಸಕ್ಕೆ ಸಾಧ್ಯವೇ ಇಲ್ಲ. ಈ ಒಂದು ಸಮಯದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ ವಿಷಯ ಏನಂತ ಹೇಳಿದ್ರೆ, ದೇವರು ನಿನ್ನೊಟ್ಟಿಗೆ ಇದ್ದಾನೆ. ಯೋಸೇಫ್ ಸೆರೆಮನೆಯಲ್ಲಿ ದೇವರು ಇರೋದ್ರಿಂದ ಅದು ಆ ವಿಷಯವನ್ನು ಯೋಸೇಫನು ಗುರುತಿಸಿಕೊಂಡುವುದರಿಂದ ಅವನು ಯಾವುದೇ ಒಂದು ಚಿಂತೆ ಇಲ್ಲದೆ ಒಂದು ಸುರಕ್ಷಿತವಾಗಿ ಅವನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಆ ಜೈಲಲ್ಲಿ ನೋಡೋದಾದ್ರೆ, ಅವನು ಜೈಲರು ಅವನ ಕೆಲಸ, ಅವನ ಚಿಂತೆ, ಅವನ ಭಾರವನ್ನೆಲ್ಲ ಯೋಸೇಫನ ಕೈ ಕೊಟ್ಬಿಟ್ಟು, ಬೇಗನ ಅವನ ಕೈ ಕೊಟ್ಬಿಟ್ಟು ಎಲ್ಲ ಅಲ್ಲಿರುವಂತ ಪ್ರತಿಯೊಬ್ಬ ಒಂದು ಕೈದಿಗಳನ್ನ ಅವನಿಗೆ ಆಧೀನರಾಗಿ ಮಾಡ್ಬಿಟ್ಟು ಅವನು ಚಿಂತೆ ಇಲ್ಲದಾಗಿ ಇದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಪ್ರಿಯ ಮಗುವೆ, ಅವನು ನೋಡ್ಕೊಂತಾನೆ ಅಂತ ಹೇಳ್ಬಿಟ್ಟು ಅವನ ಮೇಲೆ ಭರವಸೆ ಬಿಟ್ಟುವಂತ ಒಂದು ಜೈಲಿನ ಅಧಿಕಾರಿನೇ ಅವನು ಸುರಕ್ಷಿತವಾಗಿ ಚಿಂತೆ ಇಲ್ಲದೆ ಇದ್ದಾನೆ ಅಂತ ಹೇಳಿದ್ರೆ, ಯಾವ ಮಟ್ಟಕ್ಕೆ ಯೋಸೇಫನು ಅಲ್ಲಿ ಕೆಲಸ ಮಾಡುತ್ತಾ ಇರ್ಬೋದು. ಕಡ್ಡಾಯವಾಗಿ ಅವನು ನಂಬಿಕೆಸ್ತನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಎರಡನೇ ವಿಷಯ ಏನಂತ ಹೇಳಿದ್ರೆ, ಅವನು ಆ ಒಂದು ಸೆರೆಮನೆಯಲ್ಲಿ ಇರುವುದರಿಂದ ಅವನಿಗೆ ಚಿಂತನೆ ಇಲ್ಲ. ನಾನು ಈ ಸೆರೆಮನೆಯಲ್ಲಿ ಇದ್ದೀನಲ್ಲ, ನಾನು ಹೆಂಗೆ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನ ಯೋಚನೆ ಮಾಡುವಂಥದ್ದು ನಾನು ಸತ್ಯವೇದದಲ್ಲಿ ನೋಡುವುದೇ ಇಲ್ಲ. ನಾವು ನೋಡೋದಾದ್ರೆ, ಅವನು ಯಾವುದೇ ಒಂದು ಕುಯುಕ್ತಿಯನ್ನು ಮಾಡಿಕೊಂಡು ಎಲ್ಲ ನನ್ನ ನಂಬಿಕಸ್ಥರಾಗಿ ಬಂದ್ಬಿಟ್ಟಿದ್ದಾರೆ, ನನ್ನ ಹೊರಗಡೆ ಬಿಟ್ಬಿಡು ಎಂಬುದಾಗಿ ಜೈಲಾಧಿಕಾರಿನ ಅವನು ಕೇಳ್ತಾ ಇಲ್ಲ. ಅವನು ಯಾವುದೇ ಒಂದು ಚಿಂತ ಭಾರವಿಲ್ಲದೆ ಅವನಿಗೆ ಕೊಡಲ್ಪಟ್ಟಿರುವಂತ ಒಂದು ಕೆಲಸದಲ್ಲಿ ಅವನು ನಿಮಗ್ನನಾಗಿ ಎಲ್ಲ ಒಂದು ಕೈದಿಗಳನ್ನ ಅವನು ನೋಡ್ಕೊಳ್ತಿರುವಂತದನ್ನ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ದೇವರ ಮಗುವೆ, ಈ ಒಂದು ಸಮಯದಲ್ಲಿ ಕರೋನಾ ಈ ಒಂದು ವ್ಯಾಪದಿಂದ, ಈ ಒಂದು ವೈರಸ್ ಇಂದ ಲಾಕ್ಡೌನ್ ಅಲ್ಲಿ ಮನೆಯಲ್ಲಿ ನಿಂತುಕೊಂಡು ನೀನು ಚಿಂತೆ ಮಾಡ್ತಿರ್ಬೋದು. ಅಯ್ಯೋ, ನನಗಿರುವಂತ ಸಾಲನ ಹೇಗೆ ತೀರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಮಕ್ಕಳ ಫೀಸನ್ನ ಹೇಗೆ ಕಟ್ಟಬೇಕು,
ಇಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಆರೋಗ್ಯ ಪರಿಸ್ಥಿತಿನ ಹೇಗೆ ನಾನು ಕಾಪಾಡ್ಕೋಬೇಕು, ಇಲ್ಲ ಅಂತ ಹೇಳಿದ್ರೆ ನನ್ನ ಆರೋಗ್ಯ ಇಷ್ಟುವರೆಗೂ ಕೆಟ್ಟೋಗಿದೆ, ಇನ್ನೆಂಗೆ ನಾನು ಇದನ್ನ ಸರಿಪಡಿಸ್ಕೋಬೇಕು ಎಂಬುದಾಗಿ ನೀನು ಯೋಚನೆ ಮಾಡ್ತಿರ್ಬೋದು. ಇಲ್ಲಿ ದೇವರು ಹೇಳಿದಂತ ವಿಷಯ ಏನಂತ ಹೇಳಿದ್ರೆ, ನೀನು ಚಿಂತೆ ಮಾಡಬೇಡ. ಯಾಕಂತ ಹೇಳಿದ್ರೆ ದೇವರು ನಿನ್ನೊಟ್ಟಿಗೆ ಇರುವುದರಿಂದ ನೀನು ನಿಶ್ಚಿಂತನಾಗಿರು. ಮೊದಲನೇದಾಗಿ ದೇವರು ನಿನ್ನ ಜೊತೆಗೆ ಇದ್ದಾನೆ ಎಂಬುದಾಗಿ ನೀನು ನಂಬುವುದಾದ್ರೆ ನೀನೇನ್ ಬೇಕಂತ ಹೇಳಿದ್ರೆ ನಿಶ್ಚಿಂತವಾಗಿ, ಚಿಂತೆ ಇಲ್ಲದವನಾಗಿ ನೀನು ಧೈರ್ಯದಿಂದ ಇರಬೇಕು ಎಂಬುದಾಗಿ ಇವತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನ ಪ್ರೀತಿಯಿಂದ ನಾನು ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಒಂದು ವೇಳೆ ಇದುವರೆ ತನಕ ನಿನಗೆ ಒಂದು ಭಯ ಇರಬಹುದು, ಏನಂತ ಹೇಳಿದ್ರೆ ನೀನು ಚಿಂತೆ ಮಾಡ್ತಿರ್ಬೋದು, ದೇವರೇ ನಾನು ಈ ಕಾರ್ಯಗಳನ್ನೆಲ್ಲ ಹೇಗೆ ಮಾಡಬೇಕು ಎಂಬುದಾಗಿ ನನಗಿರುವಂತ ನನ್ನ ಹೆಗಲ ಮೇಲಿರುವಂತ ಜವಾಬ್ದಾರಿ ಹೇಗೆ ನೆರವೇರಿಸಬೇಕು ಎಂಬುದಾಗಿ ಇದುವರೆಗೂ ನೀನು ಯೋಚನೆ ಮಾಡ್ತಿರ್ಬೋದು. ಆದರೆ ದೇವರ ವಾಕ್ಯವನ್ನು ನೀನು ಹೇಳಿದಂತ ವಿಷಯ ಏನಂತ ಹೇಳಿದ್ರೆ, ನೀನು ಚಿಂತೆಯನ್ನು ಮಾಡಬೇಡ, ನೀನು ಚಿಂತೆಯನ್ನು ಮಾಡಬೇಡ. ಯಾಕಂತ ಹೇಳಿದ್ರೆ ದೇವರು ನಿನ್ನೊಟ್ಟಿಗಿದ್ದಾನೆ, ಅದಕ್ಕಾಗಿ ನೀನು ಚಿಂತೆಯನ್ನ ನೋಡಬೇಡ. ಯಾವಾಗ ನೀನು ಚಿಂತೆ ಮಾಡುವುದಿಲ್ಲವೋ ಅವಾಗ ನೀನು ಸುರಕ್ಷಿತನಾಗಿ ನಿನಗೆ ಕೊಡಲ್ಪಟ್ಟಿರುವಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ನೀನು ನಿಮಗ್ನಾಗಿರಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ನೀನು ಕಠಿಣವಾಗಿ ಒಂದು ಮನೆಯಲ್ಲೇ ನೀನು ಇದೆಯೇನೋ, ಅದಕ್ಕಾಗಿ ನೀನು ಯೋಚನೆ ಮಾಡಬೇಡ. ಒಬ್ಬ ಒಲಿಂಪಿಕ್ ಅಲ್ಲಿ ಅವನು ಓಡ್ತಿರುವಂತ ವ್ಯಕ್ತಿ ಓಡ್ತಾ ಇದ್ದಾನೆ, ಇನ್ನೇನು ಅವನು ಗೆಲ್ಲಬೇಕು, ಎಲ್ಲ ಜನರು ಅವನೇ ಗೆಲ್ಲುತ್ತಾನೆ ಎಂಬುದಾಗಿ ಹಂಗೇ ನಿಟ್ಟುಸಿರು ಬಿಟ್ಕೊಂಡು ಅವನೇ ನೋಡ್ತಾ ಇದ್ದಾನೆ. ಇನ್ನೇನು ಗೆಲ್ಲುವಂತ ಜಾಗದಲ್ಲಿ ಅವನು ಕೆಳಗಡೆ ಬಿದ್ದೋಗ್ತಾನೆ. ಅವನ ಆ ಒಂದು ವರ್ಷದಲ್ಲಿ ಆ ಒಂದು ಒಲಿಂಪಿಕ್ಸ್ ಮೆಡಲ್ ಅನ್ನ ಗೆದ್ದುಕೊಳ್ಳಲು ಅವನ ಕೈಲಾಗೋದಿಲ್ಲ. ಅದಕ್ಕಾಗಿ ಅವನು ತುಂಬಾ ಒಂದು ದುಃಖಿತನಾಗಿ ಅವನು ಅಲ್ಲಿಂದ ಹೊರಗಡೆ ಬರ್ತಾನೆ. ಅಲ್ಲಿ ಹೊರಗಡೆ ಬಂದು ಅವನು ಯೋಚನೆ ಮಾಡ್ತಾನೆ, ಏನಂತ ಹೇಳಿದ್ರೆ ಹೇಗೆ ಏನಾಯ್ತು ಅಂತ ನೋಡುವಾಗ ಅವನು ಹಾಕೊಂಡಿರುವಂತ ಒಂದು ಶೂ ಕಿತ್ತೋಗಿರುವಂತದ್ದನ್ನ ಅವನು ಗಮನಿಸುತ್ತಾನೆ. ಅವಾಗಲೇ ತಕ್ಷಣ ನನಗೆ ಅವನಿಗೆ ಒಂದು ಐಡಿಯಾ ಬರ್ತದೆ, ಏನಂತ ಹೇಳಿದ್ರೆ ಇಂಥ ಒಂದು ವಿಜಯವನ್ನ, ಒಂದು ಒಲಿಂಪಿಕ್ಸ್ ಒಂದು ಮೆಡಲ್ ಅನ್ನ ಗೆದ್ದುಕೊಳ್ಳುವಂತ ಅವಕಾಶವು ಈ ಶೂ ಇಂದ ನಂದೆ ಹಾಳಾಯ್ತಲ್ಲ ಅಂತ ಹೇಳ್ಬಿಟ್ಟು ಬೈಕೊಂಡು ಆ ಶೂ ಹೊರಗಡೆ ಬಿಸಾಕ್ಲಿಲ್ಲ. ಅವನು ಯೋಚನೆ ಮಾಡ್ತಾನೆ, ಈ ಒಂದು ಒಲಿಂಪಿಕ್ಸ್ ಮೆಡಲ್ ಗೌರವನ್ನ ಕಳ್ಕೊಂಡಿರೋದು ಈ ಒಂದು ಶೂ ಇಂದನೇ. ಅದಕ್ಕಾಗಿನೇ ನನ್ನ ತರ ಪ್ರಪಂಚದಲ್ಲಿ ಯಾವೊಬ್ಬ ವ್ಯಕ್ತಿ ಕೂಡ ಈ ಒಂದು ಶೂ ಮುಖಾಂತರವಾಗಿ ಅವನು ಸಲ್ಲಬೇಕಾಗಿದ್ದ ಗೌರವನ ಮೆಡಲ್ಸ್ಗಳನ್ನ ಕಳ್ಕೋಬಾರದು ಎಂಬುದಾಗಿ ಅವನು ನಿರ್ಧಾರ ಮಾಡಿಬಿಟ್ಟು ಅವನೊಂದು ಶೂ ಕಂಪನಿಯನ್ನು ಪ್ರಾರಂಭಿಸುತ್ತಾನೆ. ಆ ಒಂದು ಶೂ ಕಂಪನಿ ಮತ್ತು ಪ್ರಪಂಚ ದೇಶಗಳಲ್ಲಿ ಎಲ್ಲ ದೇಶಗಳಲ್ಲಿದೆ. ಆ ಒಂದು ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಅದು ಇರ್ತದೆ. ಆ ಒಂದು ಶೂ ಕಂಪನಿ ಏನಂತ ಹೇಳಿದ್ರೆ ಆ ಶೂ ತುಂಬಾನೇ ಕಾಸ್ಟ್ಲಿ ಆಗಿರ್ತದೆ. ಆ ಒಂದು ಕಂಪನಿಯ ಹೆಸರು ಏನಂತ ಹೇಳಿದ್ರೆ ಅಡಿಡಾಸ್ ಕಂಪನಿಯ ಒಬ್ಬ ಯಜಮಾನನು ಅವನು ಗೋಲ್ಡ್ ಮೆಡಲ್ ಹೊಂದಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅದರಲ್ಲಿ ಅವನು ಸೋತೋಗಿ ಅದರ ಬಗ್ಗೆನೇ ಚಿಂತೆ ಮಾಡದೆ ಇದ್ಯಾಕೆ ಆಯ್ತು ಎಂಬುದಾಗಿ ಅವನು ಗಮನಿಸಿ ಅದನ್ನ ಮನಸ್ಸಲ್ಲಿಟ್ಟುಕೊಂಡು ಅವನೊಂದು ದೊಡ್ಡ ವ್ಯಾಪಾರವನ್ನು ಮಾಡಲಿಕ್ಕೆ ಅನೇಕ ಲಕ್ಷ ಡಾಲರ್ಗಳು ಅವನು ಸಂಪಾದನೆ ಮಾಡಲಿಕ್ಕೆ ಅವನು ಯೋಚನೆ ಮಾಡ್ತಾನೆ. ಪ್ರಿಯ ದೇವರ ಮಗುವೆ, ಈ ಒಂದು ಸಮಯದಲ್ಲಿ ದೇವರ ಪ್ರಸನ್ನದಲ್ಲಿ ಕೂತ್ಕೊಳ್ಳಂತ ನೀನು ದೇವರು ನಿನಗೆ ಕೊಟ್ಟಿರುವಂತ ಒಂದು ಸಮಯದಲ್ಲಿ ನೀನು ಅದನ್ನು ಉಪಯೋಗಿಸಿಕೊಂಡು ನೀನು ಕಾರ್ಯಗಳನ್ನ ಮಾಡೋದಾದ್ರೆ, ದೇವರು ನಿನಗೆ ಕೊಟ್ಟಿರುವಂತಹ ಆಲೋಚನೆಗಳನ್ನ ಕಡ್ಡಾಯವಾಗಿ ನನಗೆ ಗೊತ್ತು, ನೀನು ಸುಮ್ಮನೆ ಒಂದು ಚಿಂತೆ ಮಾಡದೆ ದೇವರ ಪ್ರಸನ್ನದಲ್ಲಿ ಮನೆಯಲ್ಲಿ ನೀನು ಕುಂತಿದೆಯೇ ಅಂತ ಹೇಳಿದ್ರೆ ಕಡ್ಡಾಯವಾಗಿ ದೇವರು ನಿನಗೆ ಹೊಸ ಆಲೋಚನೆಗಳನ್ನ ನಿನಗೆ ಕಳಿಸಿಕೊಡ್ತಾನೆ. ಯಾಕಂತ ಹೇಳಿದ್ರೆ ನೀನು ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದವನು. ಅದಕ್ಕಾಗಿ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪರಲೋಕದಿಂದನೇ ನಿನಗೆ ವಿಶೇಷವಾದ ಒಂದು ಆಲೋಚನೆಗಳನ್ನ ನಿನಗೆ ಕಳಿಸಿಕೊಡುತ್ತಿರ್ತಾನೆ. ದೇವರ ಮಗುವೆ, ಈ ಒಂದು ಸಮಯದಲ್ಲಿ ನಾವು ಚಿಂತೆಯನ್ನು ಬಿಟ್ಟು ನಮ್ಮ ಕುಟುಂಬಗಳ ಕುರಿತು, ನಮಗಿರುವಂತ ಆರ್ಥಿಕ ಪರಿಸ್ಥಿತಿಗಳ ಕುರಿತು, ನಮಗಿರುವಂತ ಒಂದು ಜವಾಬ್ದಾರಿಗಳ ಕುರಿತು ಚಿಂತೆಯನ್ನು ಬಿಟ್ಟು ಯೆಹೋವನು ನನ್ನೊಟ್ಟಿಗೆ ಇದ್ದಾನೆ ಎಂಬುದಾಗಿ ನೀನಿರೋದಾದರೆ ದೇವರು ಇನ್ನು ಮುಂದೆ ವಿಶೇಷವಾದಂತ ಕಾರ್ಯವನ್ನು ಮಾಡಲಿಕ್ಕೆ ಆತನು ಹೋಗ್ತಾ ಇದ್ದಾನೆ. ಮೂರನೇ ವಿಷಯ ನಾವು ನೋಡೋದಾದ್ರೆ, ಯೋಸೇಫನು ನಂಬಿಗಸ್ತನಾಗಿದ್ದ. ಅದೇ ಒಂದು ಸೆರೆಮನಿಯಲ್ಲಿ ಯೋಸೇಫನು ನಂಬಿಗಸ್ತನಾಗಿದ್ದ. 22ನೇ ವಚನ ನೋಡೋದಾದ್ರೆ, ಸೆರೆಮನೆಯ ಯಜಮಾನನು ಸೆರೆಯದಲ್ಲಿದ್ದವರೆಲ್ಲರನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ಒಬ್ಬ ಮನುಷ್ಯನನ್ನ ಒಬ್ಬ ವ್ಯಕ್ತಿ ನಂಬಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಇಲ್ಲ. ಎಷ್ಟೋ ಜಾಗದಲ್ಲಿ
ಅವನ ಪರೀಕ್ಷಿಸಬಹುದು. ಅದು ಒಂದು ಜೈಲಿನ ಅಧಿಕಾರಿಯಾಗಿರುವಂತ ಅವನು ಯೋಸೇಫನನ್ನು ನಂಬಿದ್ದಾನೆ. ನೀವು ನೋಡೋದಾದ್ರೆ ಎಷ್ಟು ನಂಬಿಕೆಸ್ತನಾಗಿ ಯೋಸೇಫನ್ ಇರಬಹುದು. ಯಾಕಂತ ಹೇಳಿದ್ರೆ ಜೈಲ ಅಧಿಕಾರಿ ಅಂತ ಹೇಳಿದ್ರೆ ಅಲ್ಲಿ ಬರುವಂತವ್ರು ಎಲ್ಲರೂ ಕಳ್ಳರು, ಮೋಸ ಮಾಡೋರು, ಅನ್ಯಾಯಸ್ಥರು, ಕೊಲ್ಲಿಗಾರರು, ಸುಲಿಗಾರರು, ಇವರೆಲ್ಲರೂ ಇಲ್ಲಿಗೆ ಬರ್ತಿರ್ತಾರೆ. ಅವ್ರನ್ನ ಯಾವುದೇ ಒಂದು ಕಾರಣಕ್ಕೂ ನಂಬಲಿಕ್ಕೆ ಆಗೋದಿಲ್ಲ. ಆದರೆ ಜೈಲರು ಅವನ ನಂಬುತ್ತಾ ಇದ್ದಾನೆ, ಪರಿಪೂರ್ಣವಾಗಿ ಅವನು ನಂಬುತ್ತಾ ಇದ್ದಾನೆ. ನಂಬಲಿಕ್ಕೆ ಎಷ್ಟು ಟೆಸ್ಟ್ಗಳು ಮಾಡಿರ್ಬೋದು. ಪ್ರಿಯ ದೇವರ ಮಗುವೆ, ಯೋಸೇಫನು ಅವನು ಕೊಟ್ಟಿರುವಂತ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲಿ ಒಂದು ಜೈಲ ಅಧಿಕಾರದಿಂದ ಯೋಸೇಫನಿಗೆ ಏನೆಲ್ಲ ಕೆಲಸಗಳು ಸಿಕ್ಕಿದವೋ ಅವ ಎಲ್ಲದರಲ್ಲೂ ಯೋಸೇಫನು ನಂಬಿಗಸ್ತನಾಗಿದ್ದ. ಪ್ರಿಯ ದೇವರ ಮಗುವೆ, ವಿಶೇಷವಾಗಿ ದೇವರು ನಿನ್ನನ್ನು ನಡೆಸುವುದಾದರೆ, ದೇವರು ನಿನ್ನ ಜೊತೆಗಿದ್ದಾನೆ ಎಂಬುದಾಗಿ ನೀನು ನಂಬುವುದಾದರೆ, ನೀನು ಚಿಂತೆ ಮಾಡದೆ ದೇವರು ನಿನಗೆ ಕೊಟ್ಟಿರುವಂಥ ಆಲೋಚನೆಗಳನ್ನು ದೇವರು ಮನೆಯಲ್ಲಿದ್ದು ಮಾಡಬೇಕು ಎಂಬುದಾಗಿ ಕೊಟ್ಟಿರುವಂಥ ಕೆಲಸ ಕಾರ್ಯಗಳಲ್ಲಿ ನೀನು ನಂಬಿಗಸ್ತನಾಗಿರಬೇಕು. ಅವನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನಂಬಿಗಸ್ತನಾಗಿರಬೇಕು. ಸತ್ಯವೇದನ ಓದುವ ಸಮಯದಲ್ಲಿ ನೀನು ನಂಬಿಗಸ್ತನಾಗಿರಬೇಕು. ನಿನ್ನ ಕಂಪನಿ ಇಲ್ಲ ಅಂತ ಹೇಳಿದ್ರೆ ನಿನ್ನ ಯಜಮಾನನು ನಿನ್ನನ್ನು ನಂಬಿ ಕೊಟ್ಟಿರುವಂಥ ಕೆಲಸ ಕಾರ್ಯಗಳಲ್ಲಿ ನೀನು ನಂಬಿಗಸ್ತನಾಗಿರ್ಬೋದು. ಇದು ಒಂದು ಕೊರೋನಾ ವೈರಸ್ ಇಂದ ಅನೇಕ ಜನರು ಮನೆಗಳಿಂದನೇ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾ ಇದ್ದಾರೆ. ಎಷ್ಟು ಜನ ಒಂದು ಸಿನ್ಸಿಯರಾಗಿ ಆ ಒಂದು ಕೆಲಸ ಕಾರ್ಯಗಳನ್ನ, ಎಷ್ಟು ಜನ ನಂಬಿಗಸ್ತರಾಗಿ ಆ ಕೆಲಸವನ್ನ ಮಾಡ್ತಾ ಇದ್ದರು ಎಂಬುದಾಗಿ ಇವತ್ತು ಸಮಯದಲ್ಲಿ ನೀನು ನಾನು ಗಮನಿಸಬೇಕಾಗಿರುವಂಥ ವಿಷಯ. ಸತ್ಯವೇದನ ನೋಡೋದಾದ್ರೆ ಸುಮಾರು ಜನ ನಂಬಿಗಸ್ತರು ದೇವರು ನಮಗೆ ಎಕ್ಸಾಂಪಲ್ ಆಗಿ, ನಮಗೆ ಉದಾಹರಣೆ ಆಗಿ ಸತ್ಯವೇದದಲ್ಲಿ ನಮಗೆ ಕೊಟ್ಟಿದ್ದಾರೆ. ನಾವು ನೋಡೋದಾದ್ರೆ ಅಬ್ರಹಾಮನಿಂದ ಹಿಡಿದು ಮೋಶೆ ಮತ್ತೆ ಯೋಸೇಫನು ಇನ್ನು ಅನೇಕ ಜನರು ಸತ್ಯವೇದದಲ್ಲಿ ನಾವು ಅವರೆಲ್ಲನೇನಂತ ಹೇಳಿದ್ರೆ ನಂಬಿಗಸ್ತರಾಗಿ ನಾವು ನೋಡ್ತೇವೆ. ವಿಶೇಷವಾಗಿ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು, ಆಮೇಲೆ ಆತನ ಶಿಷ್ಯಂದರು ಇವೇನು ಪ್ರಾಣ ಕೊಡುವ ಸಮಯದಲ್ಲೂ ಕೂಡ ನಂಬಿಗಸ್ತರಾಗಿ ಇರುವಂತದ್ದು ವಿಷಯಗಳನ್ನು ನಾವು ನೋಡ್ತೇವೆ. ಇವಾಗ ದಿವಸಗಳಲ್ಲಿ ಒಂದು ಸಭೆಗಳಲ್ಲಿ ಅನೇಕ ಒಂದು ಗಲಾಟೆಗಳನ್ನು ಆಗ್ತಾ ಇದ್ದಾವೆ. ಏನಂತ ಹೇಳಿದ್ರೆ, ನೀನು ಕ್ರಿಸ್ತನನ್ನ ಬಿಡುವುದಾದರೆ ಇವತ್ತು ನಿನಗೆ ಬೇಕಾದ ಎಲ್ಲವನ್ನೂ ನಾವು ಬಿಟ್ಬಿಡ್ತೀವಿ. ಕ್ರಿಸ್ತನನ್ನು ನೀನು ದೂಷಿಸೋದಾದರೆ, ಈ ಕ್ರಿಸ್ತನನ್ನ ಬಿಟ್ಟು ನಮ್ಮ ಒಂದು ಜನಾಂಗಕ್ಕೆ ಬರುವುದಾದರೆ ನಿನ್ನನ್ನು ವಿಶೇಷವಾಗಿ ನಾವು ನೋಡ್ತೀವಿ ಎಂಬುದಾಗಿ. ನೀವು ಅಷ್ಟೇ ಅನೇಕ ಸಲ ಏನಂತ ಹೇಳಿದ್ರೆ, ದೇವರನ್ನ ನಂಬಿದ್ದೀನಿ, ಯೇಸು ಕ್ರಿಸ್ತನನ್ನು ನಂಬಿದ್ರಿಂದನೇ ನೀನು ಅನೇಕ ಒಂದು ಅವಕಾಶಗಳನ್ನು ನೀನು ಕೈ ಬಿಟ್ಕೊಂಡಿರ್ಬೋದು. ಆದರೆ ಪ್ರಿಯ ದೇವರ ಮಗುವೆ, ಈ ಒಂದು ಸಮಯದಲ್ಲಿ ದೇವರು ನಿನಗೆ ತಿಳಿಸಿಕೊಡುವಂಥ ವಿಷಯ ಏನಂತ ಹೇಳಿದ್ರೆ, ಏನೆಲ್ಲ ಕಳೆದೋಗಿದೋ ಅದರ ಬಗ್ಗೆ ನೀನು ಯೋಚನೆನೇ ಮಾಡಬೇಡ. ನೀನು ನೋಡೋದ್ರೆ ಏನೆಲ್ಲ ಕಳೆದೋಗಿದೆಯೋ ಅದರ ಬಗ್ಗೆ ನೀನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಏನೆಲ್ಲ ನಿನ್ನ ಕೈ ಬಿಟ್ಟು ಹೊರಗಡೆ ಹೋಗಿದೋ ಅದರ ಬಗ್ಗೆ ನೀನು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ, ಯಾವುದಾದ್ರೂ ನಿನಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿನ್ನ ಮನಸ್ಸಲ್ಲಿ ಒಂದು ಬರಬೇಕೇನಂತ ಹೇಳಿದ್ರೆ, ಅದು ನಿನಗೆ ಸೂಟೇಬಲ್ ಅಲ್ಲ. ನಿನ್ನ ಆಯ್ಕೆಯಿಂದ ಇದು ನನಗೆ ಸರಿಯಾಗ್ತದೆ ಎಂಬುದಾಗಿ ನೀನು ಅದನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು. ಆದರೆ ದೇವರ ವಾಕ್ಯ ಹೇಳ್ತಿರುತ್ತೆ ಅಂತ ಹೇಳಿದ್ರೆ, ನಿನಗೆ ಯಾವುದು ಸೂಟೇಬಲ್ ಇಲ್ವಾ, ನಿನಗೆ ಯಾವುದು ಸರಿಯಾಗ್ತದೋ, ನಿನಗೆ ಯಾವುದು ಸರಿ ಎಂಬುದಾಗಿ ಪರಲೋಕದಿಂದ ನಿರ್ಣಯಿಸಲ್ಪಟ್ಟಿರ್ತದೋ, ಪರಲೋಕದಿಂದ ಆಯ್ಕೆಯಾಗಿರ್ತದೋ ಅದು ಮಾತ್ರ ನಿನ್ನ ಹತ್ರ ಬರಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಸರಿ ನೀನು ಇಷ್ಟಪಡುವಂತ ಕೆಲಸಗಳು, ನಿನ್ನ ಇಷ್ಟಪಡುವಂತ ಜನರು ನಿನ್ನ ಹತ್ರ ಬಂದು ನೀನು ಮತ್ತೆ ಹಾಗೇನೆ ದೂರ ಹೋಗ್ತಿರ್ಬೋದು. ಆದರೆ ಒಂದೇ ಒಂದು ವಿಷಯ ನೀನು ನೆನಪಿಸ್ಕೋಬೇಕಂತ ಹೇಳಿದ್ರೆ, ಅವರು ನಿನಗೆ ಸೂಟೇಬಲ್ ಅಲ್ಲ. ನೀನು ಅನ್ಕೊಂತದ್ಯ ಅವರು ನನಗೆ ಸೂಟೇಬಲ್ ಅಂತ ಹೇಳ್ಬಿಟ್ಟು, ಆದರೆ ಅವರು ನಿನಗೆ ಸೂಟೇಬಲ್ ಸರಿಯಾದ ಸಂಗತಿಗಳನ್ನ ದೇವರು ನಿನ್ನ ಹತ್ರಕ್ಕೆ ತರ್ತಾರೆ. ಸರಿಯಾಗಿರುವಂತ ಕೆಲಸವನ್ನ ದೇವರು ನಿನ್ನ ಹತ್ರಕ್ಕೆ ತರ್ತಾನೆ. ಸರಿಯಾಗಿರುವಂತ ಜನರನ್ನ ದೇವರು ನಿನ್ನ ಹತ್ರಕ್ಕೆ ತರಲಿಕ್ಕಿದ್ದಾರೆ. ನೀನೇನು ಅದರ ಬಗ್ಗೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ದೇವರ ಮಗುವೆ, ಇವತ್ತು ಸಮಯದಲ್ಲಿ ಮೊದಲನೇದಾಗಿ ಯೋಸೇಫನ ಜೊತೆಗೆ ದೇವರಿದ್ದರು, ಅದಕ್ಕಾಗಿ ಅವನು ಚಿಂತೆ ಮಾಡಲಿಲ್ಲ. ಎರಡನೇದಾಗಿ ಅವನು ನಂಬಿಗಸ್ತನಾಗಿ ಇದ್ದನು ಎಂಬುದಾಗಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಈ ಒಂದು ಸಮಯದಲ್ಲಿ ನೀನು ನಾನು ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಜನರು ನಿನ್ನನ್ನು ನಂಬಿಕೊಟ್ಟಿರುವಂತ ಕೆಲಸದಲ್ಲಿ ನೀನು ನಂಬಿಗಸ್ತರಾಗಿರು. ಒಂದು ವೇಳೆ ನೀನು ದೇವರ ಮಗ ಆಗಿರುವುದರಿಂದ ಅನೇಕ ಜನರು ನಿನ್ನನ್ನ ಕೇಳ್ತಿರುವುದೇನಂತ ಹೇಳಿದ್ರೆ, ಸಹೋದರನೇ ನನಗೋಸ್ಕರ ಪ್ರಾರ್ಥಿಸು, ನನ್ನ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸು, ನನ್ನ ಒಂದು ಕೆಲಸಕ್ಕೋಸ್ಕರ ಪ್ರಾರ್ಥಿಸು ಎಂಬುದಾಗಿ ಅನೇಕ ಸಲ ನಿನಗೆ ಕೆಲವೊಂದು ಪ್ರೇಯರ್ ರಿಕ್ವೆಸ್ಟ್ಗಳನ್ನ ನಿನಗೆ ಕೊಟ್ಟಿರ್ಬೋದು. ಆದರೆ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಅಂತ ಹೇಳಿದ್ರೆ, ನೀನು
ಪ್ರಾರ್ಥಿಸಬೇಕು. ಸೇವಕರಾಗಿರುವಂಥ ನಮಗೂ ಕೂಡ ಅನೇಕ ಒಂದು ಪ್ರಾರ್ಥನಾ ವಿನ್ನಪಗಳು ನಮಗೆ ಬರ್ತಾನೆ ಇರ್ತವೆ. ಅದಕ್ಕಾಗಿ ಸಹ ನಾವು ಯಾವಾಗಲೂ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಆದರೆ ದೇವರ ವಾಕ್ಯ ಇವತ್ತು ನಿಮಗೆ ನನಗೆ ಹೇಳಿದಂಥ ವಿಷಯ ಏನಂತ ಹೇಳಿದ್ರೆ, ನಂಬಿಗಸ್ತನಾಗಿ ನಿನಗೆ ಕೊಡಲ್ಪಟ್ಟಿರುವಂಥದ್ದು ಕೆಲಸದಲ್ಲಿ ನೀನು ನಂಬಿಗಸ್ತರಾಗಿ ಇರುವುದೆಂದರೆ ದೇವರು ಕಡ್ಡಾಯವಾಗಿ ಕೆಲಸ ಮಾಡಲಿಕ್ಕೆ ಆತನು ಶಕ್ತಿವಂತನು ಆಗಿದ್ದಾನೆ. ದೇವರ ಮಗು, ಕೊನೆಯದಾಗಿ ನಾವು ನೋಡುವುದಾದರೆ ಯೋಸೇಫನು ದೇವರ ಜೊತೆಗೆ ಇರುತ್ತಾನೆ ಎಂಬುದಾಗಿ ಅವನು ಗುರುತಿಸಿ ಚಿಂತೆ ಇಲ್ಲದೆ ನಂಬಿಕೆಸ್ತನಾಗಿರೋದ್ರಿಂದ ದೇವರು ಯೋಸೇಫಗೋಸ್ಕರ ಒಂದು ವಿಶೇಷವಾದ ಒಂದು ಪ್ಲಾನ್ ಅನ್ನ ದೇವರು ಮುಂದೆ ತರ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ, ಕನಸುಗಳನ್ನ ಅರ್ಥವನ್ನ ಹೇಳುವಂತ ಒಂದು ಜ್ಞಾನವನ್ನ ದೇವರು ಯೋಸೇಫನಿಗೆ ಕೊಟ್ಟಿದ್ದಾನೆ. ಅದೇ ಯೋಸೇಫನಿಗೆ ಜ್ಞಾನವನ್ನು ಕೊಟ್ಟು ಅದನ್ನು ವಿವರಿಸೋಕೆ ಜ್ಞಾನವನ್ನು ಕೊಟ್ಟು ಕನಸುಗಳನ್ನ ಅವನ ಸುತ್ತಮುತ್ತಲಿರುವಂತ ಒಂದು ಅಧಿಕಾರದಲ್ಲಿರುವಂತ ಜನರಿಗೆ ದೇವರು ಕನಸನ್ನು ಕೊಡ್ತಾ ಇದ್ದಾನೆ. ನಾವು ಮೊದಲನೇದಾಗಿ ನಾವು ನೋಡೋದಾದರೆ 40ನೇ ಅಧ್ಯಾಯ 8ನೇ ವಚನ 2ನೇ ಭಾಗದಲ್ಲಿ ನಾವು ನೋಡೋದಾದರೆ, ಸ್ವಪ್ನಗಳ ಅರ್ಥವು ದೇವರಿಂದ ದೊರಕಬಹುದಲ್ಲವೇ? ದಯಮಾಡಿ ನಿಮ್ಮ ಸ್ವಪ್ನವನ್ನು ನನಗೆ ತಿಳಿಸಿರಿ ಎಂದು ಹೇಳಿದನು. ನಾವಿಲ್ಲಿ ನೋಡೋದಾದರೆ ದೇವರ ವಾಕ್ಯ ಅವನು ಯೋಸೇಫನು ಹೇಳ್ತಂಥ ವಿಷಯ ಏನಂತ ಹೇಳಿದ್ರೆ, ಸ್ವಪ್ನಗಳನ್ನ ಅರ್ಥಗಳನ್ನ ದೇವರು ವಿವರಿಸ್ತಾನೆ. ಅದಕ್ಕೆ ಸ್ವಪ್ನಗಳನ್ನ ನೀವು ನನಗೆ ಹೇಳ್ರಿ ಎಂಬುದಾಗಿ ಅವರು ಸ್ವಪ್ನಗಳನ್ನು ಹೇಳುವಾಗ ಅವ್ರು ಹೇಳ್ತಾನೆ, ಒಬ್ಬನು 3. ಆಗ ಪಾನದಾಯಕರಲ್ಲಿ ಮುಖ್ಯಸ್ಥನು ಯೋಸೇಫನಿಗೆ, ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಲತೆಯನ್ನು ನನ್ನೆದುರಾಗಿ ಕಂಡೆನು. ಅದಕ್ಕೆ 3 ಕವಲಗಳಿದ್ದವು. ಅವು ನಮ್ಮ ದೇವರು ತುಂಬ ಒಂದು ಸ್ಪೆಷಲ್ ಆಗಿರುವಂಥ ದೇವರು. ಇಲ್ಲಿ ನೋಡೋದಾದ್ರೆ ಯೋಸೇಫನಿಗೆ ಒಂದು ಕನಸುಗಳ ದರ್ಶನವನ್ನ ಅರ್ಥವನ್ನ ಹೇಳುವಂತ ಜ್ಞಾನವನ್ನು ಯೋಸೇಫನಿಗೆ ಕೊಟ್ಟು ಕನಸುಗಳನ್ನ ಬೇರೆಯವರಿಗೆ ದೇವರು ಕೊಡ್ತಂತ. ದೇವ್ರ ಮಗಳೇ, ಇಲ್ಲಿ ನೀನು ನನ್ನ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, ನಿನ್ನ ಒಂದು ಸಮಸ್ಯೆಗೆ ಒಂದು ಪರಿಷ್ಕಾರವನ್ನ ಒಂದು ಸೊಲ್ಯೂಷನ್ ಕೊಡಕ್ಕೆ ದೇವರು ನಿನಗೆ ಶಕ್ತಿಯನ್ನು ಕೊಟ್ಟು ಸಮಸ್ಯೆಯನ್ನು ದೇವರು ಹೊರಗಡೆ ಕೊಟ್ಟಿರ್ತಾರೆ. ಆ ಒಂದು ಸಮಸ್ಯೆಗೆ ಒಂದು ಪರಿಷ್ಕಾರವು ನೀನೇ ಆಗಿರ್ತೀಯ. ಆ ಒಂದು ಸಮಸ್ಯೆಯನ್ನ ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ನಿನ್ನ ಕೈಲೇ ಆಗ್ತದೆ. ದೇವರ ಮಗುವೆ, ಇಲ್ಲಿ ನಾವು ಯೋಸೇಫನ ನೋಡೋದಾದ್ರೆ ಅವನಿಗೆ ಅದೇ ಆಗ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯೋಸೇಫನಿಗೆ ಒಂದು ಕನಸನ್ನು ಒಂದು ಅರ್ಥವನ್ನು ಹೇಳುವಂತ ಒಂದು ಜ್ಞಾನವನ್ನು ಕೊಟ್ಬಿಟ್ಟು ಕನಸು ಬೇರೆಯವರು ಕೊಡ್ತದೆ. ಇಲ್ಲೂ ಆಗ್ತಿರುತ್ತದೆ ಅದೇ ಸಂಗತಿ. ಏನಂತ ಹೇಳಿದ್ರೆ, ಕೊನೆಯದಾಗಿ ಯೋಸೇಫನಿಗೋಸ್ಕರ ದೇವರು ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ. ಅದರಲ್ಲಿ ಯೋಸೇಫನು ಆ ಒಂದು ಯೋಜನೆಯನ್ನು ತೆಗೆದು ನೀನು ಹೊರಗಡೆ ಹಾಕಿದ್ರೆ, ಯೋಸೇಫನ ಒಂದು ಜೀವಿತದಲ್ಲಿ ಒಂದು ಬಿಗಿನಿಂಗ್ ಇಂದ, ಒಂದು ಆರಂಭದಿಂದ ಯೋಸೇಫ ಕೊಟ್ಟಿರುವಂತ ಯಾವುದೇ ಒಂದು ದರ್ಶನವು ನೆರವೇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರು ಇಲ್ಲಿ ಒಂದು ದರ್ಶನವನ್ನ, ಒಂದು ಯೋಜನವನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಫರೋ ಹತ್ರ ಕೆಲಸ ಮಾಡುವಂತ ಒಂದು ಜನರನ್ನ ಯಾವುದೋ ಒಂದು ಕೋರಣಕ್ಕೆ ಅವ್ರ ಮೇಲೆ ಸಿಟ್ಟು ಮಾಡಿಕೊಂಡು ಅವ್ರನ್ನ ಸೆರೆಮನೆಯಲ್ಲಿ ಹಾಕಿದ್ದಾರೆ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಅಲ್ಲಿ ಮೊದಲನೇದಾಗಿ ಅವ್ರನ್ನ ಸಮಸ್ಯೆಗೆ ಒಂದು ಪರಿಷ್ಕಾರವನ್ನ ದೇವರು ಅಲ್ಲಿ ತಂದು ಇಟ್ಬಿಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ, ಡೈರೆಕ್ಟ್ ಒಂದು ಸೆರೆಮನೆಯಿಂದ ಯೋಸೇಫನ ಕುರಿತ ಒಂದು ವಾರ್ತೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಹೇಳಿದ್ರೆ, ಒಂದು ಪ್ಯಾಲೇಸ್ಗೆ ಹೋಗ್ತಾ ಇದೆ. ದೇವರ ಮಗುವೆ, ಈ ಒಂದು ಸಮಯದಲ್ಲಿ ನಿನಗೆ ಕಠಿಣವಾಗಿರುವ ಪರಿಸ್ಥಿತಿನೇ ಇರ್ಬೋದು. ಏನಂತ ಹೇಳಿದ್ರೆ, ದೇವರು ನಿನಗೋಸ್ಕರವಾಗಿ ಒಂದು ದಾರಿಯನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ದೇವರು ನಿನಗೋಸ್ಕರವಾಗಿ ನೀನು ಹೋಗ್ಬೇಕಾಗಿರುವಂತ ಒಂದು ಪ್ಲಾಟ್ಫಾರ್ಮ್ ನ ದೇವರು ಸಿದ್ಧ ಮಾಡ್ಕೊಂಡಿದ್ದಾರೆ. ದೇವರು ನಿನಗೋಸ್ಕರ ಒಂದು ಒಳ್ಳೆ ಯೋಜನೆಯನ್ನ ಸಿದ್ಧ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಸಮಯದಲ್ಲಿ ನಾನು ಯೋಚನೆ ಮಾಡ್ತಿರ್ಬೋದು, ಏನಂತ ಹೇಳಿದ್ರೆ, ದೇವರೇ, ಇವು ಲಾಕ್ಡೌನ್ ಇದೆ, ವೈರಸ್ ಇಂದ ನಾನೆಲ್ಲ ಸುಮ್ಮನೆ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಕೈಲಿ ಏನು ಆಗ್ತಾ ಇಲ್ಲ, ನಾನು ಏನು ಮಾಡಕ್ ಆಗ್ತಾ ಇಲ್ಲ, ಎಲ್ಲ ಪರಿಸ್ಥಿತಿಗಳು ನನ್ನ ಸುತ್ತಮುತ್ತ ನನ್ನ ಮೇಲೆ ಬಂದ್ಬಿಡ್ತಾ ಇದೆ ಅಂತ ನೀನು ಅನ್ಕೊಂತಿರ್ಬೋದು. ಆದ್ರೆ ಇವತ್ತು ದೇವರು ಹೇಳಿದಂತ ವಿಷಯವೇನಂತ ಹೇಳಿದ್ರೆ, ಪ್ರಪಂಚಕ್ಕೆ ಏನೇ ಬಂದ್ರು, ಏನೇ ಆದ್ರೂ, ಹೊರಗಡೆ ಯಾವುದೇ ಒಂದು ಕಾರ್ಯಗಳಾಗಿದ್ರು, ಮಗನೇ, ನಾನು ನಿನಗೋಸ್ಕರ ಒಂದು ಯೋಜನೆಯನ್ನ ನಾನು ಸಿದ್ಧಪಡಿಸಿ ಇಟ್ಟಿದ್ದೇನೆ. ನೀನೇನ್ ಮಾಡ್ಬೇಕಂತ ಹೇಳಿದ್ರೆ, ಆ ಯೋಜನೆಯಲ್ಲಿ ನೀನು ಬರಬೇಕು. ಮೊದಲನೇದಾಗಿ ನೀನು ಅರ್ಥ ಮಾಡ್ಕೋಬೇಕಾಗಿದ್ದ ವಿಷಯ ಏನಂತ ಹೇಳಿದ್ರೆ, ದೇವರು ನಿನಗೋಸ್ಕರವಾಗಿ ಇಟ್ಟಿರುವಂತ ಯೋಜನೆಯನ್ನ ನೀನು ಅರ್ಥ ಮಾಡ್ಕೊಳ್ಳೋದಾದ್ರೆ ಸುಲಭವಾಗಿ ದೇವರ ಜೊತೆಗೆ ನಿನ್ನ ಜೊತೆಗೆ ದೇವರು ಹಂಗೇನೆ ದೇವರು ಸಿದ್ಧಪಡಿಸಿರುವಂತ ಒಂದು ಆ ದಾರಿಯಲ್ಲಿ ಸುರಕ್ಷಿತವಾಗಿ ನೀನು ಮುಂದಕ್ಕೆ ಹೋಗ್ಬೋದು. ಯೋಸೇಫನ ನಾವು ನೋಡೋದಾದ್ರೆ ಅದೇ ಆಗ್ತಿರುವಂಥದ್ದು. ಯೋಸೇಫನಿಗೆ ಏನಂತ
ದರ್ಶನವು, ಈ ಒಂದು ಕನಸನ್ನು ಅರ್ಥವನ್ನು ಹೇಳುವಂತ ಜ್ಞಾನ ಒಂದು ವೇಳೆ ಯೋಸೇಫನಿಗೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ದೇವರು ಅವನಿಗೆ ಕೊಟ್ಟಿರುವಂತ ಆ ಒಂದು ಯಾವುದೇ ಒಂದು ದರ್ಶನವು ನೆರವೇರಲಿಕ್ಕಿಲ್ಲ. ದೇವರ ಮಗುವಿಗೆ ಒಂದು ವಿಷಯ ನೆನಪಿಸಬೇಕೇನು ಅಂತ ಹೇಳಿದ್ರೆ, ಒಬ್ಬ ಯೋಸೇಫನನ್ನ ದೇವರು ಜ್ಞಾನಕ್ಕೆ ಎತ್ತಲಿಕ್ಕೆ ಇಡೀ ಪ್ರಪಂಚ ದೇಶಗಳಲ್ಲಿ ಬರಗಾಲವನ್ನು ತರ್ತಾ ಇದ್ದಾರೆ. ನೀನು ಗಮನವಿಟ್ಟುಕೋ, ಒಬ್ಬ ಯೋಸೇಫನನ್ನ ಮ್ಯಾಲ ಎತ್ತಲಿಕ್ಕೋಸ್ಕರ ಇಡೀ ಪ್ರಪಂಚ ದೇಶಗಳಲ್ಲಿ ಬರಗಾಲ ಬರ್ತಾ ಇದೆ. ಪ್ರಿಯ ದೇವರ ಮಗುವೆ, ನೀನು ಅರ್ಥ ಮಾಡ್ಕೋಬೇಕಾದ ವಿಷಯ ಅಂತ ಹೇಳಿದ್ರೆ, ದೇವರು ನಿನ್ನನ್ನು ಮೇಲಕ್ಕೆ ಎತ್ತಲಿಕ್ಕೋಸ್ಕರವಾಗಿ, ದೇವರು ನಿನ್ನನ್ನು ವಿಶೇಷವಾಗಿ ನಡೆಸಲಿಕ್ಕೋಸ್ಕರವಾಗಿ ಈ ಒಂದು ಲಾಕ್ಡೌನ್ ಮೇಲೆ ಇರ್ಬೋದು, ಈ ಒಂದು ಲಾಕ್ಡೌನ್ ಅಲ್ಲಾದ್ರೂ ನೀನು ದೇವರ ಕಾಯಿಗೆ ಸಿಕ್ಕಿ ದೇವರ ಕರೆಯಲ್ಲಿ ಕುತ್ಕೊಂಡು ನೀನು ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ, ಈ ಒಂದು ಲಾಕ್ಡೌನ್ ಇಲ್ಲ ಅಂತ ಹೇಳಿದ್ರೆ ನೀನು ಎಲ್ಲ ಕಡೆ ಓಡಾಡಿ ನಿನ್ನ ಕೆಲಸ ಕಾರ್ಯಗಳಲ್ಲಿ ನೀನು ಬಿಸಿಯಾಗಿರ್ಬೋದು. ಅದಕ್ಕೆ ದೇವರೇ ಮಾಡಿದಾರೆ ಅಂತ ಹೇಳಿದ್ರೆ, ಎಲ್ಲ ಕಡೆ ಲಾಕ್ ಮಾಡಿಬಿಟ್ಟು ದೇವರು ನನ್ನ ಮನೆಯನ್ನು ಕುಡಿಸಿದ್ದು ಏನು ಅಂತ ಹೇಳಿದ್ರೆ, ನೀನು ಹೆಚ್ಚೆಚ್ಚಾಗಿ ದೇವರ ಜೊತೆಗೆ ಸಮಯ ಕಳಿತಿ ಎಂಬುದಾಗಿ, ದೇವರು ನಿನಗೆ ನಿರ್ದೇಶಿಸುವಂತ ಒಂದು ಆ ದಾರಿಯಲ್ಲಿ ನೀನು ಹೋಗ್ಬೇಕು ಎಂಬುದಾಗಿ, ದೇವರು ನಿರ್ಣಯಿಸಲ್ಪಟ್ಟಂತ ದಾರಿ ಒಳಗಡೆ ನಿನ್ನನ್ನು ಮತ್ತೆ ವಾಪಸ್ ಕರ್ಕೊಂಡು ಮಾಡಬೇಕು ಎಂಬುದಾಗಿ ದೇವರೇ ಲಾಕ್ಡೌನ್ ಅನ್ನ ದೇವರ ಮೇಲೆ ನೀವು ಕೊಟ್ಟಿರ್ಬೋದು. ದೇವರ ಮಗನೇ, ನೀನು ಅರ್ಥ ಮಾಡ್ಕೋಬೇಕು, ಒಬ್ಬ ಯೋಸೇಫನನ್ನು ಎತ್ತುವುದಕ್ಕೋಸ್ಕರ ಇಡೀ ದೇಶಕ್ಕೆ, ಪ್ರಪಂಚ ದೇಶಗಳಿಗೆ ಒಂದು ಬರಗಾಲ ದೇವರುಂಟು ಮಾಡಿದ್ದಾನೆ ಅಂತ ಹೇಳಿದ್ರೆ, ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮ ದೇವರು ವಾಸ ಮಾಡುವಂತ ದೇವಾಲಯಗಳು ನನ್ನನ್ನ ಮೇಲೆ ದೇವರು ಇನ್ನೇನು ಮಾಡಬಲ್ಲನು, ದೇವರು ಏನಾದರೂ ಮಾಡಬಲ್ಲನು. ಆದರೆ ನಾವು ಮಾಡ್ಬೇಕಾಗಿದೆ ಏನಂತ ಹೇಳಿದ್ರೆ, ನಿನ್ನ ಒಳಗಡೆ ನನ್ನ ಒಳಗಡೆ ವಾಸ ಮಾಡುವಂತ ಪರಿಶುದ್ಧಾತ್ಮ ದೇವರ ಒಂದು ಗೈಡೆನ್ಸ್ ಅಲ್ಲಿ, ಆತನ ಒಂದು ಗೈಡೆನ್ಸ್ ಅಲ್ಲಿ ನೀನು ಮುಂದಕ್ಕೆ ಹೋಗೋದಾದ್ರೆ, ಯಾವುದೇ ಲಾಕ್ಡೌನ್ ಆದ್ರೂ ಸರಿ, ಯಾವುದೇ ಒಂದು ಕಾರ್ಯವಾದರೂ ಸರಿ, ನಮ್ಮನ್ನ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಮಗುವೆ, ದೇವರ ಪ್ರಸನ್ನದಲ್ಲಿ ನಿಂತ್ಕೊಂಡಿದೆಯಾ? ಇಲ್ಲಿ ನೋಡ್ತಾ ಇದ್ರೆ ಏನಂತ ಹೇಳಿದ್ರೆ, ದೇವರ ತಾನೇ ಸ್ವತಃ ಯೋಸೇಫನಿಗೋಸ್ಕರ ಒಂದು ಯೋಜನೆಯನ್ನ ಮಾಡಿ ಅವರ ಮುಂದೆ ಇಡ್ತಾ ಇದ್ದಾರೆ. ಇವತ್ತು ಕೂಡ ದೇವರು ನಿನಗೋಸ್ಕರವಾಗಿನೇ ಯೋಜನೆಗಳನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಇವತ್ತು ನಿನಗೋಸ್ಕರನೇ ದೇವರು ನಿನ್ನನ್ನು ಅಭಿವೃದ್ಧಿಯನ್ನು ತರಬೇಕು ಎಂಬುದಾಗಿನೇ, ಒಂದು ದೊಡ್ಡ ಅಧಿಕಾರಿಗಳಾಗಿ ನೋಡಬೇಕು ಎಂಬುದಾಗಿನೇ ದೇವರು ಕೂತ್ಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ದೇವರ ಮಗುವೇ, ಒಂದು ಸಮಯದಲ್ಲಿ ಒಂದೊಂದ್ಸತಿ ನಾವು ಜ್ಞಾಪಕಿಸ್ಕೋಣ, ಯೋಸೇಫನನ್ನ ಲಾಕ್ಡೌನ್ ಅಲ್ಲಿ ಇರುವಾಗ, ಆ ಒಂದು ಸೆರೆಮನೆಯಲ್ಲಿರುವಾಗ ದೇವರು ಅವನ ಜೊತೆಯಲ್ಲಿದ್ದ. ಎರಡನೇದಾಗಿ ಅವನು ನಂಬಿಗಸ್ತನಾಗಿ ಇದ್ದ. ಮೂರನೇದಾಗಿ ಅವನಿಗೆ ಯಾವುದೇ ಒಂದು ಚಿಂತೆ ಇಲ್ದಂಗಿದ್ದ. ಈ ತರ ಇರುವುದರಿಂದ ದೇವರು ಅವನಿಗೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಸಿದ್ಧಪಡಿಸಿ ಅವನನ್ನ ಒಂದು ಗೌರವದಿಂದ ಅವನ ಆ ಒಂದು ಲಾಕ್ಡೌನ್ ಇಂದ ಹೊರಗಡೆಗೆ ಅವನು ಕರ್ತನ ಬಂದಿದ್ದೆ ಅವನು ಐಗುಪ್ತ ದೇಶಕ್ಕೆ ಅರಸನಾದ ಮೇಲೆ ಅವನೇ ಅರಸನಾಗಿ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ನಾವು ಕಣ್ಣುಗಳು ಮುಚ್ಚಿಕೊಳ್ಳೋದಾದ್ರೆ ನಾವು ಪ್ರಾರ್ಥನೆ ಮಾಡುವ, ಈ ಒಂದು ಲಾಕ್ಡೌನ್ ಅಲ್ಲಿ ದೇವರ ಕಾರ್ಯವನ್ನು ಮಾಡಲಿ ಎಂಬುದಾಗಿ, ದೇವರ ವಯಸ್ಸನ್ನು ನೆರವೇರಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವ. ನಾವು ಕಣ್ಣುಗಳು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಸಮಯದಲ್ಲಿ ಪಾದ ಸನ್ನಿಧಾನದಲ್ಲಿ ನಾವು ಬರ್ತಾ ಇದ್ದೇವೆ ದೇವರೇ, ನೀನು ಸಹಾಯವನ್ನು ಮಾಡಿ ನಿನ್ನ ಕಾರ್ಯವನ್ನು ಮಾಡಬೇಕೆಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯೋಸೇಫನು ಸೆರೆಮನೆಯಲ್ಲಿದ್ದಾಗ ದೇವರೇ ಅವನ ಜೊತೆಗಿದ್ದು ಅವನ ಮೇಲೆ ಕೃಪೆಯನ್ನು ತೋರಿಸಿ ಅವನಿಗೆ ಚಿಂತೆಯನ್ನು ಇಲ್ಲದೆ ಕರ್ತನೆ ಅವನ ನಂಬಿಗಸ್ತನಾಗಿ ನಿಲ್ಲಿಸಿ, ಕರ್ತನೇ ನಿನಗೆ ಸ್ತೋತ್ರ. ಒಬ್ಬ ವ್ಯಕ್ತಿಗೋಸ್ಕರ ದೇವರೇ ಪ್ರಪಂಚ ದೇಶಗಳಲ್ಲಿ ಬರಕಾಲವನ್ನು ತಂದಿರುವ ದೇವರೇ ಒಂದು ಸಮಯದಲ್ಲಿ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಮೊದಲನೇ ಅವ್ರ ಕರ್ತನೆ ಎಲ್ಲ ಒಂದು ಸೇವಕರು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ. ಎಲ್ಲ ದೈವ ಮಕ್ಕಳು ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇವೆ ದೇವರೇ. ಇವರೆಲ್ಲ ನಿಮ್ಮನ್ನು ನಂಬಿ ನಿಮ್ಮ ಕಡೆ ನೋಡುವಾಗ ಎಂತ ಒಂದು ಜೀವನನ, ಎಂತ ಒಂದು ದೇವರ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೋ ಎಂಬುದಾಗಿ ನಮ್ಮೆಲ್ಲರ ಕಣ್ಣು ಪರಲೋಕದ ಕಡೆಗೆ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ದೇವರೇ, ಇಂಥವರೆಗೂ ಲಾಕ್ಡೌನ್ಗಳನ್ನು ನಾವು ಚಿಂತೆ ಮಾಡದೆ, ಯೋಚನೆ ಮಾಡದೆ ನಿನ್ನ ನಾಮವನ್ನು ಕರ್ತನ ಮೇಲಕ್ಕೆತ್ತುವಂತೆ, ನಿಮ್ಮ ಜೀವನವನ್ನು ಬರಮಾಡಿಕೊಳ್ಳೋಕೆ ಅಂತ ನಾವು ಸಿದ್ಧ ಮಾಡಿಕೊಳ್ಳುವಂತೆ ನೀನು ಸಹಾಯವನ್ನು ದಯಪಾಲಿಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ಒಂದು ಲಾಕ್ಡೌನ್ ವಿಷಯದಲ್ಲಿ ಯೋಸೇಫನು ದೇವರೇ ನಿನಗೆ ಸ್ತೋತ್ರಪ್ಪ, ಒಂದು ಸೆರೆಮನೆಯಿಂದ ಒಂದು ದೇಶವನ್ನು ಆಳ್ವಿಕೆ ಮಾಡಕ್ಕೆ ಅಲ್ಲಿ ಅವನು ಆಗುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ ಸ್ವಾಮಿ. ದೇವರೇ, ಅದೇ ರೀತಿ ಒಂದು ಮನೆಗಳಿರುವಂತಹ ಲಾಕ್ಡೌನ್ ಸಮಯಗಳಲ್ಲಿ ನಮ್ಮನ್ನು ಸಿದ್ಧಪಡಿಸಲಿದ್ದ ಅವರಿಗೆ ಬರುವಂತ ಜೀವನ ಬರಮಾಡಿಕೊಳ್ಳಕ್ಕೆ ನೀನು ಸಹಾಯವನ್ನು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾರೆಲ್ಲ ನಮ್ಮ ಜೊತೆಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ಕೇಳಿದ ವಾಕ್ಯಗಳಲ್ಲಿ ಕರ್ತನ ಅವರೆಲ್ಲ ಬದಲಾವಣೆ ತಗೊಂಡು ನಾಮಕ್ಕೆ ಭಯಂಕರವಾಗಿ ನೀನು ಅವನ್ನ ಉಪಯೋಗಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬಿಡುತ್ತಾ